ಸೇಮ್ ಡೇ 2014 ವೋಟ್ ಹಾಕಿ ಅದೇ ದಿವಸ ನೈಟ್ ಫ್ಲೈಟಲ್ಲಿ ಹೋದದ್ದು. ಮತ್ತು ರೀಸೆಂಟಿಗೆ ಒಂದು 5 years ಡೆವಲಪ್ಮೆಂಟ್ ನೋಡಿದಾಗ ಒಂದು ದೇಶದಲ್ಲಿ ಹೊರಗಡೆ ಇರುವಾಗ ನಾವು ಒಂದು ತಲೆ ಎತ್ತಿ ನಡೆಯುವಾಗ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನಾವೀಗಂದರೆ ಮೊದಲಿಗೆ ಇಂಡಿಯನ್ಸ್ ಕರಪ್ಷನ್ ಅದರ ಬಗ್ಗೆ ಮಾತಾಡ್ತಾರೆ ಫಾರಿನಲ್ಲಿ ಜನರೆಲ್ಲ. ಈಗ ಅಲ್ಲಿ ಹೊರಗಡೆ ನನ್ನ ಕೊಲೀಗ್ಸ್ ಒಟ್ಟಿಗಲ್ಲಿ ಬೇರೆ ಬೇರೆ ಕಂಟ್ರಿಯವ್ರ ಹತ್ರ ಮಾತಾಡಬೇಕಾದ್ರೆ ಮೊದಲಿನ ಇಂಪ್ರೆಷನ್ ಇಲ್ಲ ಜನರಿಗೆ, ಈಗ ಒಂಥರ ಚೇಂಜ್ ಆಗಿದೆ. ಒಂದು ನಾವು ನಮ್ಮ ಸೇವಿಂತ ಜಸ್ಟಿಫೈ ಮಾಡಲಿಕ್ಕೆ ಒಂದು ಪ್ರೌಡ್ಲಿ ಒಂದು ಹೇಳ್ಬೋದು ನಾವೊಂದು ಇಂಡಿಯಾದವರು ಅಂತ ಹೇಳಿ. ಚೇಂಜಸ್ ತುಂಬ ನೋಡಿದ್ದೇವೆ ಈಗ 5 ವರ್ಷದಲ್ಲಿ. ಸೊ ಇನ್ನೂ ಸಹ ಇದೊಂದು ಹೀಗೆ ಕಂಟಿನ್ಯೂ ಆಗಬೇಕಂತ ಹೇಳಿ ಜಾಬಿಗೆ ರಜೆ ಅಪ್ಲೈ ಮಾಡಿದಾಗ ಸಿಗದಾಗ ರಿಸೈನ್ ಮಾಡಿ ಬಂದದ್ದು ಇನ್ನೊಮ್ಮೆ ವೋಟ್ ಹಾಕು ಅಂತೇಳಿ. ಕೆಲಸ ಇನ್ನೊಮ್ಮೆ ಸಿಗ್ತದೆ ನಮಗೊಂದು ದೇಶಕ್ಕೆ ನಾವೊಂದು ಸೇನೆಗೆ ಹೋಗಿ ಒಂದು ಗಡಿಯಲ್ಲಿ ನಿಂತು ನಾವೊಂದು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ನಮಗೊಂದು ಚಾನ್ಸ್ ಸಿಗೋದು ವೋಟ್ ಮೂಲಕ ಮಾತ್ರ ನಮ್ಮ ದೇಶಾಭಿಮಾನ ತೋರಿಸಲಿಕ್ಕೆ ಚಾನ್ಸ್ ಸಿಗೋದು. ಸೊ ಮೋದಿಗಿಂತ ಇನ್ನೊಬ್ಬರು ಬೆಸ್ಟ್ ಆಪ್ಷನ್ ಇಲ್ಲ ಇಂಡಿಯಾಕ್ಕೆ. ಸೊ ಅದಕ್ಕೋಸ್ಕರ ರಿಸೈನ್ ಮಾಡಿ ಬಂದೇನೆ. ವಿಜಯೋತ್ಸವ ನೋಡಿ ಮತ್ತೆ ವಾಪಸ್ ಹೋಗುವಂತಿದ್ದೇನೆ. ರಿಸಲ್ಟ್ ಬಂದ ಮೇಲೆ ಮತ್ತೆ ವಾಪಸ್ ಹೋಗುವಂತಿದ್ದೇನೆ. ಕೆಲಸ ಇದೆಲ್ಲ ಇನ್ನೊಂದು ಯಾವ್ದಾದ್ರು ಸಿಗ್ತದೆ, ಪ್ರಾಬ್ಲಮ್ ಇಲ್ಲ. ದೇಶ ಫಸ್ಟ್. ನಾವು ಹೊರಗಿದ್ರೆ ಸಹ ದೇಶ ನಮ್ಮದು ತಾಯ್ನಾಡನ್ನು ಬಿಡಲಿಕ್ಕೆ ಆಗೋದಿಲ್ಲಲ್ಲ, ದೇಶ ಮುಖ್ಯ.